ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಕೋಟಿಗೊಬ್ಬ ರಿಲೀಸ್ಗೂ ಮುನ್ನವೇ ಕೋಟಿ ಬಾಚಿಕೊಂಡಿದೆ. ಆ ಹಕ್ಕು ಈ ಹಕ್ಕು ಅಂತ ಬಿಡುಗಡೆಗೂ ಮುನ್ನವೇ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡ್ತಿದೆ. ಆದ್ರೆ ಈ ಬಗ್ಗೆ ನಿರ್ಮಾಪಕ ಸೂರಪ್ಪ ಬಾಬು ಅವರಲ್ಲಿ ಕೇಳಿದ್ರೆ ಏನಂತಾರೆ ಗೊತ್ತಾ? ಅಕ್ಟೋಬರ್ 14ರಂದು ತೆರೆ ಕಾಣುವ ಕೋಟಿಗೊಬ್ಬ 3 ರಿಲೀಸ್ಗೂ ಮುನ್ನವೇ 70 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚ್ಕೋತಿದ್ದಾರೆ. ಇದು ನಿಜವಲ್ಲ. ನಾನು ಸಾಲ ಮಾಡಿ ಸಿನಿಮಾವನ್ನು ಮಾಡಿದ್ದೇನೆ, ಬಡ್ಡಿ ಕಟ್ಟಲಾಗದೆ ಹೆಣಗಾಡುತ್ತಿದ್ದೇನೆ. ಎಲ್ಲ ಬಂಡವಾಳ ಕೋಟಿಗೊಬ್ಬ 3 ಸಿನಿಮಾದ ಮೇಲಿದ್ದು ಸಿನಿಮಾ ಗೆದ್ದರಷ್ಟೇ ನನಗೆ ಉಳಿಗಾಲ ಎಂದಿದ್ದಾರೆ ಸೂರಪ್ಪ ಬಾಬು. ಸಿನಿಮಾವು ಕೋಟ್ಯಾಂತರ ರೂಪಾಯಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ ಎಂಬುದೆಲ್ಲ ಸುಳ್ಳು ಎಂದಿದ್ದಾರೆ. ಕೋಟಿಗೊಬ್ಬ 3 ಚಿತ್ರದ ಪ್ರೀ ರಿಲೀಸ್ ಬಿಸ್ನೆಸ್ ಕುರಿತಾಗಿ ಹರಿದಾಡುತ್ತಿರುವ ಪೋಸ್ಟ್ನಲ್ಲಿ ಸಿನಿಮಾದ ಹಿಂದಿ ಹಕ್ಕು 21 ಕೋಟಿಗೆ ಸೂಪರ್ ಕ್ಲಸ್ಟರ್ ಪ್ರೊಡಕ್ಷನ್ಗೆ ಮಾರಾಟವಾಗಿದೆ. ತೆಲುಗು ಹಕ್ಕು 5 ಕೋಟಿಗೆ ಗುಡ್ ಸಿನಿಮಾ ಗ್ರೂಪ್ಸ್ಗೆ ಮಾರಾಟವಾಗಿದೆ. ಕನ್ನಡ ಮತ್ತು ತೆಲುಗು ಡಿಜಿಟಲ್ ಹಕ್ಕು ಅಮೆಜಾನ್ ಪ್ರೈಮ್ಗೆ 10 ಕೋಟಿಗೆ ಮಾರಾಟವಾಗಿದೆ. ಕನ್ನಡ ತೆಲುಗು ಆಡಿಯೋ ಹಕ್ಕು 5 ಕೋಟಿಗೆ ಮಾರಾಟವಾಗಿದೆ. ವಿದೇಶದಲ್ಲಿ ಪ್ರದರ್ಶನ ಮಾಡುವ ಹಕ್ಕು 2 ಕೋಟಿಗೆ ಮಾರಾಟವಾಗಿದೆ. ಹಿಂದಿ ಸ್ಯಾಟಲೈಟ್ ಹಕ್ಕು 10 ಕೋಟಿಗೆ ಮಾರಾಟವಾಗಿದೆ. ತೆಲುಗು ಸ್ಯಾಟಲೈಟ್ ಹಕ್ಕು ಇನ್ನೂ ಮಾರಾಟವಾಗಿಲ್ಲ ಎಂದು ಲೆಕ್ಕಾಚಾರವನ್ನು ನೀಡಲಾಗಿದೆ. ಸಿನಿಮಾ ಬಿಡುಗಡೆಗೂ ಮುನ್ನವೇ ಒಟ್ಟು 70 ಕೋಟಿ ಹಣವನ್ನು ಕೋಟಿಗೊಬ್ಬ 3 ಗಳಿಸಿದೆ ಎಂದು ಪೋಸ್ಟರ್ನಲ್ಲಿ ಹೇಳಲಾಗಿದೆ. ಈ ರೀತಿಯ ಪೋಸ್ಟರ್ಗಳು ಬಹುತೇಕ ಸ್ಟಾರ್ ನಟರ ಸಿನಿಮಾಕ್ಕೆ ಬರುತ್ತಲೇ ಇರುತ್ತೆ. ನಿರ್ಮಾಪಕರಾಗಲಿ ಅಥವಾ ಪ್ರೊಡಕ್ಷನ್ ಹೌಸ್ಗಳಾಗಲಿ ತಮ್ಮ ಲಾಭವನ್ನು ಬಹಿರಂಗಪಡಿಸೋದಿಲ್ಲ. ಸಾಮಾನ್ಯವಾಗಿ ಅಭಿಮಾನಿಗಳು ಈ ರೀತಿಯ ಪೋಸ್ಟರ್ ಅನ್ನು ಮಾಡಿ ಹಾಕ್ತಾರೆ. ತಮ್ಮ ಅಭಿಮಾನದ ನಟನ ಸಿನಿಮಾ ಬಿಡುಗಡೆಗೂ ಮುನ್ನವೇ ಗೆದ್ದು ಬೀಗಿದೆ ಎಂದು ತೋರಿಸಿಕೊಳ್ಳಲು, ಹಾಗೆ ಸಿನಿಮಾದ ಬಗ್ಗೆ ಬಿಡುಗಡೆಗೂ ಮುನ್ನವೇ ಧನಾತ್ಮಕ ಅಭಿಪ್ರಾಯ ಮೂಡಿಸಲು ಈ ರೀತಿಯ ತಂತ್ರಗಳನ್ನು ಅನುಸರಿಸಲಾಗುತ್ತೆ. ಇದೇ ಹಾದಿಯಲ್ಲಿ ಕಿಚ್ಚನ ಅಭಿಮಾನಿಗಳು ಸಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಿನಿಮಾ 100 ಕೋಟಿ ಗಳಿಸಿತು, 200 ಕೋಟಿ ಗಳಿಸಿತು ಎಂದು ಸುಳ್ಳು ಹೇಳುವ ನಿರ್ಮಾಪಕರ ಮಧ್ಯೆ ಸೂರಪ್ಪ ಬಾಬು ಅವರು ಭಿನ್ನವಾಗಿ ಕಾಣ್ತಾರೆ. ಸತ್ಯವನ್ನು ನೇರವಾಗಿ ಹೇಳುವ ಮೂಲಕ ಎಲ್ಲ ಅಂತೆ ಕಂತೆಗಳಿಗೆ ತೆರೆ ಎಳೆದಿದ್ದಾರೆ. ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಕಿಚ್ಚನ ಕೋಟಿಗೊಬ್ಬ ರಿಲೀಸ್ ಆಗ್ತಿದ್ದು, ಪ್ರತಿ ಕನ್ನಡಿಗರು ಚಿತ್ರಮಂದಿರಕ್ಕೆ ಧಾವಿಸಿ ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ. ನಮ್ಮ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.